ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೂಕೆಡೆ ಎತ್ಕೊಂಡು ಹೊಸಕುರಲ್ದ ಇನ್ನಿತ ಸುದ್ದಿಗೊಂಚಲಿನ ಶುರು ಮಂತಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಆ ಒಂದು ಒಳಪೇಟೆಗೆ ಪೋಪಿನ ರೈಲ್ವೆ ಟ್ರ್ಯಾಕನ್ನು ದಾಟದ ಪೋಪಿನ ಸಾದಿನ ರೈಲ್ವೆ ಇಲಾಖೆದಕ್ಕಳು ಏಕಾಏಕಿ ಬಂದ್ ಮಂತದೇರು. ಇಂದು ಸರಿಯತ್ತು ಜನಕ್ಕಳು ಅಂಚೆ ಸಂಚಾರ ಮಾಡ್ಕೊಂಡ ಈ ಸಾದಿ ಜನಕ್ಕಳಿಗೆ ಭಾರಿ ಅಗತ್ಯ ಉಂಡು. ಅಂಚಾದು ಇಂದಿನ ತಕ್ಷಣ ಜನಕ್ಕಳಿಗೆ ಸಂಚಾರಕ್ಕೆ ಅವಕಾಶ ಕೊರಡು ಆಯ್ದು ಬೊಕ್ಕ ಅಂಡರ್ ಪಾಸ್ ನಿರ್ಮಾಣ ಮಂತು ಕೊರಡು ಪಡೆದು ಉಳ್ಳಾಲದ ನಾಗರಿಕರು ಉಳ್ಳಾಲ ಪುರಸಭಾ ಆಯುಕ್ತರನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಂತದೇರು. ತೊಕ್ಕೋಡು ಹೃದಯ ಭಾಗರ್ದು ಉಲಂಪೇಟೆಗೆ ಪೋಪಿನ ರೈಲ್ವೆ ಟ್ರ್ಯಾಕ್ದ ತಾದಿನ ರೈಲ್ವೆ ಇಲಾಖೆದಕ್ಲು ಕರ್ಬದ ಬೇಲಿ ಪಾರ್ದು ಬಂದ್ ಮಂತದೇರು. ರೈಲ್ವೆ ಟ್ರ್ಯಾಕ್ನ ದಾಟದು ತೊಕ್ಕೋಡು ಉಲಂಪೇಟಿನ ಸಂಪರ್ಕಿಸಾವನ ಉಲಪೇಂಟದಕ್ಲಿಗೆ ತೊಕ್ಕೋಡುಗು ಬರ್ಪುನ ಈ ತಾದಿ ಅವ್ಯತ ವರ್ಷದ ಬಳಕೆಡೆ ಇತ್ತಿನ ತಾದಿ. ಇಂದಿನ ಏಕಾಏಕಿಯಾದ ಬಂದ್ ಮಲ್ತಂಡ ಜನಕ್ಲಿಗೆ ತೊಂದರೆ ಆಪಣು ಪಡೆದು ಉಳ್ಳಾಲದ ನಾಗರಿಕರು ಮಾತಾ ಪಕ್ಷದಕ್ಲು ಒಟ್ಟು ಸೇರೊಂದು ಉಳ್ಳಾಲ ಪುರಸಭಾ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವೇರ್ನ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಒಪ್ಪಿಯಾರು. ಈ ಬಗ್ಗೆ ಪೊಲಬುಕೊರ್ನ ಉಳ್ಳಾಲ ಪುರಸಭೆದ ನಿಕಟಪೂರ್ವ ಉಪಾಧ್ಯಕ್ಷರು ಅಯೂಬ್ ಮಂಚಿಲ ಈ ಸಾದಿ ಅವ್ಯತ ವರ್ಷಡು ಬಳಕೆಡೆ ಇತ್ತಿನ ಜನಸಂಚಾರದ ಕಾಲ್ದಾರಿ ಮೂಲೊಂಜಿ ಕೆಳ ಸೇತುವೆ ಮಲ್ತು ಕೊರಡು ಪಂಡದು ಜನಕ್ಲಿನ ಬೇಡಿಕೆಲ ಬಾರಿ ವರ್ಷದ ಇತ್ತಂಡು. ಇಂಚ ಏಕಾಏಕಿಯಾದ ಬಂದ್ ಮಲ್ತಂಡ ಜನಕ್ಲಿಗೆ ದಿಂಜ ತೊಂದರೆ ಆಪುಂಡು. ಅಂಚಾದ ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ಮನವಿ ಕೊಡ್ತಾ ತಂಗ್ಲಿ ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ಗಳ ತೆರಿಪಾದ ಆರ್ಲ ಇಡೆಗು ಬರಿಯರು ಉಲ್ಲೇರು ಪಂಡ ತೆರಿಪಾಯರು. ತೊಕ್ಕೋಟು ಒಲಪೇಟೆಯ ರೈಲ್ವೆ ಹಳಿ ದಾಟಿಕೊಂಡು ಸುಮಾರು 100 ವರ್ಷಗಳಿಂದ ಈ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳು ಜನಸಾಮಾನ್ಯರು ಆ ರೈಲ್ವೆ ಹಳಿ ದಾಟಿಕೊಂಡು ಮುಖ್ಯ ರಸ್ತೆಗೆ ಹೋಗಿ ಮಂಗಳೂರಿಗೆ, ತಲಪಾಡಿಗೆ, ಕೊಣಜೆಗೆ, ಉಳ್ಳಾಲಕ್ಕೆ ಹೋಗುವಂಥ ಬಸ್ಸು ನಿಲ್ದಾಣಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಇಲ್ಲಿ ತನಕ ನಡೀತಾ ಇತ್ತು. ಕೆಲವು ಸಮಯಗಳ ಹಿಂದೆ ಆ ರೈಲ್ವೆ ಹಳಿಯನ್ನು 90% ಮುಚ್ಚಿ ಜನಸಾಮಾನ್ಯರಿಗೆ ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾಗಿತ್ತು. ಸುಮಾರು 1 ವಾರಗಳ ಹಿಂದೆ ರೈಲ್ವೆ ಅಧಿಕಾರಿಗಳು ಯಾರದೇ ಗಮನಕ್ಕೆ ಬರದೆ, ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಬಂದು ಆ ತಡೆಬೇಲಿಯನ್ನು ಹಾಕಿ ಜನಸಾಮಾನ್ಯರಾಗಲಿ ವಿದ್ಯಾರ್ಥಿಗಳಾಗಲಿ ಯಾರೂ ಕೂಡ ಆ ಹಳಿ ದಾಟಿಕೊಂಡು ಮುಖ್ಯ ರಸ್ತೆಗೆ ಹೋಗದ ರೀತಿಯಲ್ಲಿ ತಡೆಬೇಲಿ ಹಾಕಿದ್ದಾರೆ. ಮತ್ತು ಆ ಊರಿನ ನಾಗರಿಕರ ಹೆಚ್ಚು ಒತ್ತಡ ಮತ್ತು ಬೇಡಿಕೆಯ ಅನುಗುಣವಾಗಿ ಕೇವಲ 3 ಫೀಟ್ ಅಗಲ 3 ಫೀಟ್ ಹೈಟ್ ಇರುವಂತಹ ಒಂದು ತಾತ್ಕಾಲಿಕ 10 ದಿನಗಳ ಅವಧಿಗೆ ಒಂದು ರಸ್ತೆಯನ್ನು ಬಿಟ್ಟು ಹೋಗಿದ್ದಾರೆ. ಇದರಿಂದ ಅಲ್ಲಿ ತೊಕ್ಕೋಟು ಒಲಪೇಟೆ ಹೊರಪೇಟೆಯಲ್ಲಿ ವ್ಯಾಪಾರವನ್ನು ನಡೆಸಿಕೊಂಡು ಬರುವಂತಹ ವ್ಯಾಪಾರಸ್ಥರಿಗೂ ಸಾರ್ವಜನಿಕರಿಗೂ ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ಬಹಳ ತೊಂದರೆ ಮತ್ತು ಅನಾನುಕೂಲವಾಗಿದೆ. ಅಲ್ಲದೆ ನಮ್ಮ ಪ್ರದೇಶದಲ್ಲಿ ಹಲವಾರು ಮಸೀದಿಗಳು, ಹಲವಾರು ದೇವಸ್ಥಾನಗಳು, ಚರ್ಚಿ, ಹಲವು ಕಾಲೇಜುಗಳು, ಅದೇ ರೀತಿ ಪ್ರೈಮರಿ, ಹೈಸ್ಕೂಲು, ಅದೇ ರೀತಿ ನರ್ಸಿಂಗ್ ಕಾಲೇಜುಗಳಿದೆ. ಅತ್ಯಂತ ಪವಿತ್ರವಾದ ಹಲವಾರು ಕ್ಷೇತ್ರಗಳಿಗೆ ಇದರ ಮೂಲಕ
ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಈಗ ಈ ತಡೆಬೇಲಿಯಿಂದ ಒಂದು ನಮಗೆ ತೊಂದರೆಯಾಗಿದೆ ಅಂತ ನಾವೆಲ್ಲರೂ ಈಗ ಆ ಪರಿಸರದ ನಮ್ಮ ಹಿರಿಯರಾದ CPMನ ಮುಖಂಡರಾದಂಥ ಕೃಷ್ಣಪ್ಪರವರು, ಅದೇ ರೀತಿ ಅಲ್ಲಿ ನಮ್ಮ ಜಮಾತ್ ಇಸ್ಲಾಂ ಹಿಂದಿನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಅಬ್ದುಲ್ ಕರೀಮ್ರವರು, ಅದೇ ರೀತಿ ನಮ್ಮ ತೊಕ್ಕೋಟು ಚರ್ಚಿನ ಮಾಜಿ ಉಪಾಧ್ಯಕ್ಷರಾದಂತಹ ಮೌರಿಸ್ ಡಿಸೋಜರವರು, ಅದೇ ರೀತಿ ನಮ್ಮ ಈಗಿನ ಚರ್ಚಿನ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾದಂಥ ಅರುಣ್ ಡಿಸೋಜರವರು, ಅದೇ ರೀತಿ ನಮ್ಮ ತೊಕ್ಕೋಟಿನ ಈ ಒಂದು ಏನು ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಉತ್ತೇಜನವನ್ನು ನೀಡಿದಂತಹ ನಮ್ಮ ನೌಫಲ್ ತೊಕ್ಕೋಟ್, ಅದೇ ರೀತಿ ಎಲ್ಲರೂ ಸೇರಿಕೊಂಡು ಇವತ್ತು ಈ ಸಂಬಂಧ ಉಳ್ಳಾಲ ನಗರಸಭೆಗೆ ಒಂದು ಮನವಿಯನ್ನು ನೀಡಿದ್ದೇವೆ. ನಮ್ಮ ಮನವಿಗೆ ಉಳ್ಳಾಲ ನಗರಸಭೆಯ ಪೌರಾಯುಕ್ತರು ಸಕಾರಾತ್ಮಕವಾಗಿ ಸ್ಪಂದಿಸಿ ಯಾವುದು ಇಲಾಖೆಗಳಿದೆ, ಈಗ ರೈಲ್ವೆ ಇಲಾಖೆಯ ಡಿವಿಷನಲ್ ಇಂಜಿನಿಯರ್ ಅವರಿಗೆ ಈಗಾಗಲೇ ಪತ್ರವನ್ನು ರವಾನಿಸಲು ರೆಡಿಯಾಗಿದ್ದಾರೆ. ಅದೇ ರೀತಿ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಯವರಿಗೂ ಕೂಡ ಒಂದು ಲಿಖಿತ ಪತ್ರದ ಮೂಲಕ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಪ್ರದೇಶದ ಜನರ ವ್ಯಾಪಾರಸ್ಥರ ಬೇಡಿಕೆಯ ಮೇರೆಗೆ ಈಗಾಗಲೇ ನಮ್ಮ ಮಂಗಳೂರು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಗೌರವಾನ್ವಿತ UT ಖಾದರ್ ಅವರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಯಲ್ಲಿ ಮೌಖಿಕವಾಗಿ ಹೇಳಿಕೊಂಡು ನಮಗೀಗ ಜಿಲ್ಲಾಧಿಕಾರಿಯವರಿಗೆ ಈ ಬಗ್ಗೆ ಸೂಕ್ತ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ಮಾಡುವಂತಾಗಲು ನಮಗೆ ಒಂದು ಮನವಿಯನ್ನು ಕೂಡ DC ಅವರಿಗೆ ನೀಡಿದ್ದಾರೆ. ಅಲ್ಲದೆ ಇವತ್ತು 2:30 ಗಂಟೆಗೆ ಮಾನ್ಯ ಸಭಾಧ್ಯಕ್ಷರು ಸದ್ರಿ ತೊಕ್ಕೋಟಿನ ಒಲಪೇಟೆಯ ರೈಲು ಹಾಲಿ ಪ್ರದೇಶಕ್ಕೆ ಪರಿಶೀಲನೆಗೂ ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಅದರಿಂದ ಈ ಮೂಲಕ ನಮ್ಮ ಎಲ್ಲ ಇಲಾಖೆಯವರಲ್ಲಿ ನಮ್ಮ ಈ ತೊಕ್ಕೋಟು ಪರಿಸರದ ಸಾರ್ವಜನಿಕರ, ಅದೇ ರೀತಿ ವಿದ್ಯಾರ್ಥಿಗಳ, ವ್ಯಾಪಾರಸ್ಥರ ಈ ಬೇಡಿಕೆಗೆ ಅನುಗುಣವಾಗಿ ಈ ಪ್ರದೇಶದಲ್ಲಿ ಅಂಡರ್ ಪಾಸ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಅಲ್ಲಿಯ ತನಕ ನಮಗೆ ಜನರಿಗೆ ಹೋಗಿ ಬರಲು ಸೂಕ್ತ ಅನುಕೂಲವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಕೃಷ್ಣಪ್ಪ ಸಾಲಿಯನ್ ಪಾತಿರೊಂದು ಇಂಚ ಏಕಾಏಕಿ ಜನಬಳಕೆದ ತಾದಿನ ಬಂದು ಮಲ್ತಿನವು ಸರಿಯತ್ತು. ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನೇನು ಗಮನಿಸಾದು ಜನಗಳಿಗೆ ಪರ್ಯಾಯ ವ್ಯವಸ್ಥೆ ಆಪಣಡೆ ಮುಟ್ಟ ತಾದಿ ಬಳಕೆಗೆ ಅವಕಾಶ ಮಲ್ತುಕೊರಡು ಪಡೆದು ಒತ್ತಾಯಿಸಾಯಿರು. ರಾಷ್ಟ್ರೀಯ ಹೆದ್ದಾರಿಯಿಂದ ತೊಕ್ಕೋಟು ಹೊಲಪೇಟೆಗೆ ಬರುವಂಥ ಒಂದು ರೈಲ್ವೆ ಹಳಿ ದಾಟಿ ಬರುವಂಥ ಒಂದು ಕಾಲು ರಸ್ತೆ, ಅದು ಭಾರಿ ಹಿಂದಿನ ಕಾಲದಿಂದ ಕೂಡ ಆ ಕಾಲು ರಸ್ತೆ ಉಂಟು. ಅದರಲ್ಲಿ ದಿನಕ್ಕೆ ಸಾವಿರಾರು ಜನಗಳು ಆಚೆ ಈಚೆ ದಾಟ್ತಾ ಇದ್ದಾರೆ. ಈ ಜನಗಳೆಂದರೆ ಅದರಲ್ಲಿ ಸಣ್ಣ ಎಲಿಮೆಂಟ್ರಿ ಶಾಲೆಗೆ ಹೋಗುವ ಮಕ್ಕಳಿಂದ ಕಾಲೇಜಿಗೆ ಹೋಗುವ ಪದವಿಗೆ ಹೋಗುವ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿ ತನಕ ಈ ಒಂದು ಅಲ್ಲಿ ದಾಟಿ ಹೋಗ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಇಲ್ಲಿ ಉಳ್ಳಾಲದಲ್ಲಿರುವಂಥ ಇವಾಗ ನಮ್ಮ ಉಪಾಧ್ಯಕ್ಷರು ಹೇಳಿದಾಗೇ ಹಲವಾರು ಚರ್ಚಿ, ಮಸೀದಿ, ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ಆರೋಗ್ಯ ಕೇಂದ್ರ, ಉಳ್ಳಾಲದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಯಾವುದಾದರೂ ಸಂಬಂಧಪಟ್ಟ ಒಂದು ರೋಗಿಗಳು ಈ ಆರೋಗ್ಯ ಕೇಂದ್ರಕ್ಕೆ ಬರುವಂಥ ಒಂದು ರಸ್ತೆ ಕೂಡ ಇದೇ ಆಗಿರ್ತದೆ. ಇವಾಗ ಈ ಕಡೆಯಿಂದ ನಮ್ಮ ತೊಕ್ಕೋಟು ಹೊಲಪೇಟೆಯಿಂದ ಮಂಗಳೂರು ಕಡೆಗೆ ಅಥವಾ ದೇರ್ಲಕಟ್ಟೆ ಆಸ್ಪತ್ರೆಗೆ ಬೇರೆ ಬೇರೆ ತಾಲೂಕು ಆಫೀಸಿಗೆ ಎಲ್ಲಿಗೆ ಹೋಗಬೇಕಾದ್ರೂ ಇದರಲ್ಲಿ ದಾಟಿ ಹೋಗಬೇಕು. ಅದೇ ರೀತಿ ದಿನನಿತ್ಯ ಆ ಕಡೆ ಮಂಗಳೂರಿಗೆ ಹೋಗುವಂಥ ವಿದ್ಯಾರ್ಥಿಗಳು, ಉದ್ಯೋಗಕ್ಕೆ ಹೋಗುವಂಥ ಮಹಿಳೆಯರು, ಪುರುಷರು ಎಲ್ಲ ಇದನ್ನೇ ದಾಟಿ ಹೋಗಬೇಕು. ಅದರಲ್ಲೂ ಕೂಡ ಮುಖ್ಯವಾಗಿ ಇವಾಗ ರೈಲ್ವೆ ಇಲಾಖೆಯವರು ನಮ್ಮ ವಿನಂತಿಯ ಮೇರೆಗೆ ನಮ್ಮ ಉಪಾಧ್ಯಕ್ಷರು ಹೇಳಿದಾಗೇ ಒಂದು 3 ಫೀಟ್ ಉದ್ದ ಮತ್ತು ಅಗಲದ ಜಾಗವನ್ನು ಇಟ್ಟಿದ್ದಾರೆ. ಇದರ ಒಳಗೆ ನುಸುಳಿಕೊಂಡು ಹೋಗಲಿಕ್ಕೆ ಪ್ರಾಯಸ್ಥರಿಗೆ, ಹೆಂಗಸರಿಗೆ, ಅದರಲ್ಲಿ ಕೂಡ ಗರ್ಭಿಣಿ ಮಹಿಳೆಯರಿಗೆ ಹೋಗಲಿಕ್ಕೆ ತುಂಬ ಅನಾನುಕೂಲವಾಗಿದೆ. ಈ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೆಯೇ ನಮ್ಮ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂಥ UT ಖಾದರ್ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಹಾಗೆಯೇ ನಮ್ಮ ನಗರಸಭೆಯ ಅಧಿಕಾರಿಗೂ ಕೂಡ ಮನವಿ ಕೊಟ್ಟಿದ್ದೇವೆ. ಈಗ
MP ಅವರಿಗೆ ಕೂಡ ನಮ್ಮ ಈ ಕ್ಷೇತ್ರದ ಸಂಸದರಿಗೆ ಕೂಡ ಇವಾಗ ಮನವಿಯನ್ನು ಕೊಡಲಿಕ್ಕೆ ಹೊರಡ್ತಾ ಇದ್ದೇವೆ. ಈ ಒಂದು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಯವರಿಗೆ ಕೂಡ ಮನವಿ ಕೊಡಲಿಕ್ಕೆ ಈಗ ಹೋಗ್ತಾ ಇದ್ದೇವೆ. ಇವರೆಲ್ಲ ಸೇರಿಕೊಂಡು ಈ ಭಾಗದ ಜನಸಾಮಾನ್ಯರಿಗೆ ಆಗಿದ್ದಂಥ ಈ ಒಂದು ದೊಡ್ಡ ಅನಾನುಕೂಲವನ್ನು ಅದನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸಬೇಕಂತ ಭರವಸೆಯೊಂದಿಗೆ ವಿನಂತಿಸುತ್ತಿದ್ದೇವೆ. ಈ ಒಂದು ಪರಿಹಾರ ಕೂಡಲೇ ಇದಕ್ಕೆ ಆಗಲಿ ಅಂತ ಎಲ್ಲರೂ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಕೊಡಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ಜಮಾತಿ ಇಸ್ಲಾಮಿ ಹಿಂದದ ಉಳ್ಳಾಲ ಘಟಕ ಅಧ್ಯಕ್ಷರು ಅಬ್ದುಲ್ ಕರೀಂ, ತೊಕ್ಕೋಡು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಮಂಡಳಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ ಪೂರಕವಾದ ಪಾತ್ರರೊಂದು ಜನಸಂಚಾರದ ಈ ತಾದಿಗೆ ಸದ್ಯಗ ಅವಕಾಶ ಕೊರಡು ಅವರದು ಬೊಕ್ಕ ಅಂಡರ್ ಪಾಸ್ನ ನಿರ್ಮಾಣ ಮಲ್ತು ಕೊರಡು ಬಣ್ಣದು ಒತ್ತಾಯಿಸಾಯಿರು. ನನಗೆ ಸಾಧಾರಣ ಈಗ 64 ವರ್ಷ. ನಾನು ಅತ್ಯಂತ ಸಣ್ಣದಿರುವಾಗಲೇ ಈ ಒಂದು ಪ್ರದೇಶದಲ್ಲಿ ನಾವು ಹೋಗ್ತಾ ಇದ್ದೆವು. ಎಲ್ಲ ಸಲೀಸಾಗಿ ಯಾವುದೇ ಅಡಚಣೆಗಳಿರಲಿಲ್ಲ. ಜನಸಾಮಾನ್ಯರಿಗೆ ಒಳಪೇಟೆ ಮತ್ತು ಹೊರಪೇಟೆಗೆ ಅಗತ್ಯವಾದಂಥ ಒಂದು ಸಂಪರ್ಕದ ಒಂದು ಮಾರ್ಗ ಕೂಡ ಇದಾಗಿತ್ತು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಂತಹ ಒಂದು ನಮ್ಮ ಪರಿಸರದ ಎಲ್ಲ ಜನಜೀವನದ ಮುಖ್ಯ ಒಂದು ದ್ವಾರವನ್ನೇ ಹೀಗೆ ಏಕಾಏಕಿ ಬಂದು ರೈಲ್ವೆ ಅಧಿಕಾರಿಗಳು ಬಂದು ಮಾಡಿದ್ದು ಅದು ಎಷ್ಟು ಮಾತ್ರಕ್ಕೂ ನಾವು ಸ್ವೀಕಾರಾರ್ಹವಲ್ಲ ಮತ್ತು ಅತ್ಯಂತ ದೊಡ್ಡ ಖಂಡನೀಯವಾಗಿದೆ. ನಾವು ಈಗಾಗಲೇ ಎಲ್ಲೆಲ್ಲ ಮನವಿ ಕೊಟ್ಟಿದ್ದೆವು. ಬಹಳ ಸಕಾರಾತ್ಮಕವಾದ ಸ್ಪಂದನೆ ಕೂಡ ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ನಮಗೆ ಸಿಕ್ಕಿದೆ. ಇನ್ನೂ ಕೂಡ ನಾವು DC ಅವರೊಂದಿಗೂ ಹಾಗೂ ನಮ್ಮ MP ನಳಿನ್ ಕುಮಾರ್ ಕಟೀಲ್ರವರೊಂದಿಗೂ ಕೂಡ ನಾವು ಈ ಮನವಿಯನ್ನು ಕೊಡಲು ಹೋಗಲಿದ್ದೇವೆ. ನಾನು ಬಹಳ ನಮ್ಮ ಮಾಧ್ಯಮದೊಂದಿಗೆ ಬಹಳ ಮತ್ತು ಸಾರ್ವಜನಿಕ ಮತ್ತು ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಕೇಳಿಕೊಳ್ಳುವುದೇನೆಂದರೆ ಈ ಒಂದು ದೊಡ್ಡ ಜನಜೀವನದ ಸ್ಥಗಿತ ಆದಂತಹ ಒಂದು ಆತಂಕವನ್ನು ಬಹಳ ಸಲೀಸಾಗಿ ನಮಗೆ ಅದನ್ನು ತೆರೆದುಕೊಡಬೇಕು ಮತ್ತು ಅದು ಯಾವಾಗ ನಮಗೆ ಅಂಡರ್ ಪಾಸ್ ಆಗ್ತದ ಅಲ್ಲಿಯವರೆಗೆ ನಮಗೆ ಈ ಒಂದು ಸವಲತ್ತನ್ನು ಸಾರ್ವಜನಿಕವಾಗಿ ಆ ವ್ಯಾಪಾರಸ್ಥರಿಗಾಗಿ ಮತ್ತು ಶಾಲೆಗೆ ಹೋಗುವ ಮಕ್ಕಳಿಗಾಗಿ ಹಾಗೂ ಇನ್ನಿತರ ದೇವಸ್ಥಾನ ಮಂದಿರ ಮಸೀದಿಗೆ ಹೋಗುವ ಎಲ್ಲ ಜನರಿಗೂ ಕೂಡ ಈ ಒಂದು ದಾರಿಯನ್ನು ಓಪನ್ ಮಾಡಿ ಕೊಡಲೇಬೇಕು ಎಂಬ ಒಂದು ಒತ್ತಾಯಪೂರ್ವಕವಾದ ಹಾಗೂ ಒಂದು ಕರೆಯನ್ನು ನಾನು ಕೊಡುತ್ತಾ ನಮ್ಮ ಈ ಪ್ರದೇಶದಲ್ಲಿ ತೊಕ್ಕೋಡು ಪರಿಸರದಲ್ಲಿ ಹಲವಾರು ಮಸೀದಿಗಳಿವೆ, ಚರ್ಚ್ಗಳಿವೆ, ದೇವಸ್ಥಾನಗಳಿವೆ. ಅದೇ ರೀತಿ 2 ಜೂನಿಯರ್ ಕಾಲೇಜುಗಳಿವೆ. ಸುಮಾರು ವಿದ್ಯಾರ್ಥಿನಿಯರು ಈ ಭಾಗದಿಂದ ಆಚೆ ಈಚೆ ಹೋಗ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಕಷ್ಟವಾಗ್ತದೆ. ಈಗ ತಾನೇ ನಮ್ಮ ಆಯುಕ್ತರಿಗೆ ನಾವು ಮನವಿಯನ್ನು ಸಲ್ಲಿಸಿ ಮುಂದಿಗೆ ನಮ್ಮ MP ಅವರಿಗೆ ಅದೇ ರೀತಿ ಜಿಲ್ಲಾಧಿಕಾರಿ ಮನವಿಯನ್ನು ಸಲ್ಲಿಸ್ತೀವಿ. ತಾವುಗಳು ನಮ್ಮ ಮಾಧ್ಯಮ ಮಿತ್ರರು ಅದೇ ರೀತಿ ನಮಗೆ ಸಹಕಾರ ನೀಡಿ ಈ ಒಂದು ವಿಷಯವನ್ನು ನಮ್ಮ ಮಾಧ್ಯಮದಲ್ಲಿ ಹೆಚ್ಚು ಪ್ರಕಟಿಸಿ ನಮಗೆ ಈ ಒಂದು ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಮಂಡಳಿ ಮಾಜಿ ಉಪಾಧ್ಯಕ್ಷರು ಮೌರಿಶ್ ಮೊಂತೆರೋ, ತೊಕ್ಕೋಡು ಒಲಂಪೇಟೆ ವ್ಯಾಪಾರಸ್ಥರ ಸಂಘದ ಪ್ರಮುಖರು ಹಸನಬ ತೊಕ್ಕೋಟು, ನೌಫಾಲ್ ತೊಕ್ಕೋಟು, ಇರ್ಫಾನ್ ಹಳೆಕೋಟೆ, ಕಮಲಾಕ್ಷ ತೊಕ್ಕೋಟು, ಮುಸ್ತಾಫಾ ಕೇಸಿರೋಡ್ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಆ ಒಂದು ಒಳಪೇಟೆಗೆ ಬೋಪಿನ ರೈಲ್ವೆ ಟ್ರ್ಯಾಕ್ದ ತಾದಿನ ಬಂದ್ ಮಂತಿನ ವಿಚಾರಣೆ ತೆರೆದು ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಶನಿವಾರ ಮಧ್ಯಾಹ್ನ ಜಾಗೆಗೆ ಭೇಟಿ ಕೊಡದು ಪರಿಶೀಲನೆ ನಡೆಪಾಯಿರು. ಇಂದು ನೂದಿರ್ದಲ ಎಚ್ಚ ವರ್ಷಡು ಕಾಲುದಾರಿಯಾದು ಜನ ಅಂಚಿಂಚಿ ಪೋಯರೆ ಉಪಯೋಗ ಮಲ್ತೊಂದಿತ್ತಿನ ಸಾದಿ ಅಂಚಾದ ಒವ್ವೆ ಮುನ್ಸೂಚನೆ ಕೊರಂದೆ ಇಂದೆನು ಬಂದ್ ಮಲ್ತಿನವು ಸರಿಯತ್ತು. ಇನ್ನತ ಬಗೆಟು ಪಾತ್ರಕದ ನಡಪಾದು ವಾರೀತಿಡು ಇಂದೆ ಕೊಂಜಿ ಪರಿಹಾರ ನಾಡಳಿ ಪಂಡದು ಅಧಿಕಾರನ ಮಟ್ಟಡು ಸಭೆ ನಡಪಾವ ಆತನೇಟ ದುಂಬು ಇತ್ತಿಲಕನೆ ಯಥಾಸ್ಥಿತಿ ಕಾತೊನರೆ ಅಧಿಕಾರಿಗೂ ಸೂಚನೆ ಕೊಡ್ತಾ ಬಂಡದು UT ಖಾದರ್ ತೆರಿಪಾಯರು.
ಅಲ್ಲ ಸರ್, ಅದು ಓಪನ್ ಇತ್ತು ಸರ್, ಅಷ್ಟೇ ಇಟ್ಟದ್ದು ಸರ್. ಮೊನ್ನೆ ನಾವು ಇಷ್ಟು ರಿಕ್ವೆಸ್ಟ್ ಮಾಡಿದ ನಂತರ ಅದನ್ನೆಲ್ಲ ಬಂದ್ ಮಾಡಿ ನೋಡಿ, ನೋಡಿ ನಿಮಗೆ ಕಾಣ್ತದೆ 2.5 ಫೀಟ್ ಇಟ್ಟಿದ್ದಾರೆ. ಅಷ್ಟು ರಿಕ್ವೆಸ್ಟ್ ಮಾಡಿದ್ವಿ. ಅದು 10 days ಟೈಮ್ ನಮ್ಮ ಹತ್ರ ಕೊಟ್ಟು ಅದರ ನಂತರ ನಾವು ಏನು ಮಾಡಿದಿಲ್ಲ, ಕಂಪ್ಲೀಟ್ ಬಂದು ನಾವು ತಡೆಗೋಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಸರ್. ಅವರ ಜಾಗ ಅವ್ರು ಏನು ಬೇಕಾದರೂ ಮಾತಾಡ್ತಾರೆ, ಗೊತ್ತಾಯ್ತಾ? ಅವರ ಸೆಕ್ಯೂರಿಟಿ ನೋಡೋದು ಅಲ್ಟಿಮೇಟ್ಲಿ ಏನು ಸರಿ, ರೈಲ್ವೆ ಪ್ರಾಪರ್ಟಿ ಅಲ್ವಾ? ಹೌದು. ಈಗ ಇದು ವಿಷಯ ಏನಂತ ಹೇಳಿದರೆ, ಒಬ್ಬರ ಜಾಗ ನಾವು ಮುಂಚೆಯಿಂದ ಹೋಗ್ತಾ ಇರ್ತೇವೆ, ಅವ್ರು ಸ್ವಲ್ಪ ದಿವಸ ಬಂದ್ ಮಾಡ್ತಾರೆ, ಆಗ ನಾವು ಬೇರೆ ಅಂತ ಪ್ರಾಪರ್ಟಿ ಇದೆ. ಸೊ ಇಟ್ ದೇರ್ ಪ್ರಾಪರ್ಟಿ. ಅಲ್ಟಿಮೇಟ್ ಏನು ಹೆಚ್ಚಿಕೊಂಬೋದು ದೇಲ್ ಓನ್ಲಿ ಹ್ಯಾವ್ ದಿ ಅಪ್ಪರ್ ಹ್ಯಾಂಡ್. ಯಾಕೆ ಅವ್ರ ಪ್ರಾಪರ್ಟಿ ಅಲ್ಲಿ ಇದ್ದೀನಿ ಅಂತ ಹೇಳಿದೆ, ಅವ್ರು ಹೇಳ್ತಾರೆ ನಿಮಗಲ್ಲಿ ಮಾರಿ ಕೊಟ್ಟಿದ್ದಾರೆ, ನಿಮಗಲ್ಲಿ ಮಾರಿ ಕೊಟ್ಟಿದ್ದೇವೆ, ಅಂಡರ್ ಪಾಸಲ್ಲಿ ಅಲ್ಲಿ ಮಾರಿ ಕೊಟ್ಟಿದ್ದಾರೆ. ಸೊ ಅವ್ರು ಬಂದು ಏನು ಈ ಲೈನಲ್ಲಿ ಏನೋ ಒಂದು ಡೆತ್ ಆಗಿರಬೇಕು. ಹೌದು, ಡೆತ್ ಆಗಿದೆ. ಎಲ್ಲ ಕಡೆ ಹೋಗಿ ಅವ್ರೀಗ ಹಾಗೆ ಬಂದ್ ಮಾಡ್ತಾ ಇದ್ದಾರೆ. ಈಗ ವೆಹಿಕಲ್ ಕೂತ್ಕೊಂಡು ಅವರು ವಿಶ್ವಾಸವನ್ನು ತೆಕ್ಕೊಂಡು ನಮ್ಮ ವಿಚಾರವನ್ನು ಹೇಳಿಕೊಂಡು ಫಸ್ಟ್ ವಿಲ್ ಟ್ರೈ ದ್ಯಾಟ್. ಅವ್ರು ಮಾಡಿದ ಅವ್ರು ಸಡನ್ ತಪ್ಪಂತ ಹೇಳೋದಂತಲ್ಲ, ಅವರ ಜಾಗ ಅವರು ಬಂದು ಅವರ ಅಧಿಕಾರಿ ತೋರಿಸ್ತಾರೆ. ನಾನು ಡಿ ಆರ್ ಎಮ್ ಹತ್ರ ನಾನು ಬರ್ತೇನೆ ಸರ್ ಮೀಟಿಂಗಲ್ಲಿ ಡಿಸ್ಕಸ್ ದೇ. ಬಟ್ ಆಗ ನಾಳೆ ನಡೆದ ಈಗ ಫ್ರೀ ರಸ್ತೆಗಿದೆ, ಅದು ನಡೆದ ಓಪನ್ ರಾಷ್ಟ್ರೀಯ ಹೆದ್ದಾರಿ ತೊಕ್ಕೋಡು ರಾಷ್ಟ್ರೀಯ ಹೆದ್ದಾರಿಯಿಂದ ತೊಕ್ಕೋಡು ಹೊಲಪೇಟೆಗೆ ಹೋಗುವಂತಹ ಅಡ್ಡ ರಸ್ತೆ ಇದು ಬಹುಶಃ 100 ವರ್ಷಗಳಿಂದ ಜನಸಾಮಾನ್ಯರು ಇವತ್ತು ಇದನ್ನು ಕಾಲುದಾರಿಯಾಗಿ ಹೊಲಪೇಟೆಗೆ ಹೋಗಲಿಕ್ಕೆ ಉಪಯೋಗಿಸ್ತಿದ್ರು. ಮತ್ತು ಇದೊಂದು ಹತ್ತಿರದ ರಸ್ತೆಯು ಕೂಡ ನಮ್ಮ ಮ್ಯಾಪಿನಲ್ಲಿ ಕೂಡ ಇದು ಫುಟುಬೆ ಅಂತ ಹೇಳಿ ಆಲ್ರೆಡಿ ನಮ್ಮ ಇದರಲ್ಲಿ ಕೂಡ ಇವತ್ತು ನಮ್ಮದಾಗಿದೆ. ಇದೀಗ ನಮ್ಮ ರೈಲ್ವೆ ಟ್ರ್ಯಾಕ್ ಬಂದ ಸಂದರ್ಭದಲ್ಲಿ ಮುಂಚೆ ಒಂದು ಸಣ್ಣ ಮಟ್ಟದ ಜಾಗವನ್ನು ಇವತ್ತು ಅವರು ಜನ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಅದು ಮೊನ್ನೆ ಯಾವುದೇ ಒಂದು ಮಾಹಿತಿ ಇಲ್ಲದೆ ಜಿಲ್ಲಾಧಿಕಾರಿಗಾಗಲಿ ನಮಗಾಗಲಿ ಅಥವಾ ಲೋಕಲ್ ಬಾಡಿಗೆ ಮಾಹಿತಿ ಇಲ್ಲದನ್ನು ಬಂದ್ ಮಾಡಿ ಹೋದದ್ದು ಅದು ಸರಿಯಲ್ಲ ಅಂತ ನಾವು ಇವತ್ತು ಅವರಿಗೆ ತಿಳಿಸಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ತಿಳಿಸಿದ್ದೇವೆ. ಆದಷ್ಟು ಬೇಗನೆ ಅವರ ಸಮಸ್ಯೆ ಏನು, ನಮ್ಮ ಜನರ ಸಮಸ್ಯೆಯನ್ನು ಚರ್ಚೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿ ಮತ್ತು ಮೀಟಿಂಗನ್ನು ಕೂಡ ರೈಲ್ವೆ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಮೀಟಿಂಗನ್ನು ಕೂಡ ಶೀಘ್ರದಲ್ಲೇ ಕರೆಯಲಾಗುವುದು. ಅಲ್ಲಿಯ ತನಕ ಆಕೆ ಮುಂದೆ ಯಥಾಸ್ಥಿತಿ ಯಾವುದು ಮುಂಚಿತ್ತ ಅದೇ ಯಥಾಸ್ಥಿತಿ ಕಾಪಾಡಿಸಬೇಕಂತೇಳಿ ಸೂಚನೆ ಕೊಡಲಿಕ್ಕೆ ಈಗ ಜಿಲ್ಲಾಧಿಕಾರಿಗೆ ಅವರಿಗೆ ಹೇಳಿದ್ದೇವೆ. ಸೊ ಈಗಾಗಲೇ ಈ ವಿಚಾರ ಹೇಳಿದ್ದೇವೆ, ಒಂದು 2 ದಿವಸ ನೋಡ್ತೇವೆ ಮತ್ತು ಮುಂದಿನ ಕ್ರಮ ತಗೊಳ್ತೇವೆ. ಎಡಿಸಿ ಸಂತೋಷ್ ಕುಮಾರ್ ಉಳ್ಳಾಲ ಪುರಸಭಾ ಪೌರಾಯುಕ್ತರು ವಾಣಿ ವಿ ಆಳ್ವ ಈ ಪೊರ್ತೋಟುಗೇತರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ದ ಆಡಳಿತಕ್ಕೆ ಒಳಪಡೆಯಿನ ಶಿಕ್ಷಣ ಸಂಸ್ಥೆಲಿದ್ದ SSLC ವಿದ್ಯಾರ್ಥಿಗಳಿಗೆ SSLCದ ಪರೀಕ್ಷೆದ ಬಗೆಟ್ ಮಾಹಿತಿ, ಪರೀಕ್ಷೆని ಎಂಚ ಎದುರಿಸಾವನಿ, ಎಂಚ ಪರೀಕ್ಷೆ ಬರೆಯೋಡು ತಯಾರಿ ಎಂಚ ಪಂಪಿನ ವಿಶೇಷ ಮಾಹಿತಿ ಶಿಬಿರ ಇಂಜಿನಿಯರ್ಸ್ 2024 ಉಳ್ಳಾಲ 9 ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜಿದ ಸಭಾಂಗಣದ ಶನಿವಾರ ನಡಪಾಯಿರು. ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ದ ಆಡಳಿತ ಗುಲಪಡೆಯಿನ ಶಿಕ್ಷಣ ಸಂಸ್ಥೆಲಿದ್ದ SSLC ವಿದ್ಯಾರ್ಥಿಗಳಿಗಾದ 9 ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜ್ ಅಟನೆ ಮಲ್ತಿನ ವಿಶೇಷ ಮಾಹಿತಿ ಶಿಬಿರನು ಉಳ್ಳಾಲ ದರ್ಗಾ ಸಮಿತಿದ ಆಂತರಿಕ ಲೆಕ್ಕ ಪರಿಶೋಧಕರು ಫಾರೂಕ್ ತನ್ನ ಪಾತೆರಡು ಉದಿಪನ ಮಲ್ತದ ವಿದ್ಯಾರ್ಥಿಗಳು ಕಾಂಡೆ ಬೇಗ ಲಕ್ಕದು ಓದೋಡು ಕಾಂಡೆ ಬೇಗ ಲಕ್ಕದು ಓದೊಂಡ ಮನಸ್ಸಿಗೆ ಬೇಗ ಪತ್ತುನು ಪಣದು ವಿದ್ಯಾರ್ಥಿಗಳಿಗೆ ಎಡಬೈಕೇರು. ಆದ್ದರಿಂದ ನಾನೇನು ತುಂಬ ಟೈಮ್ ತಗೊಳ್ಳದೆ ಈಗ ನಿಮ್ಮಲ್ಲಿ ಒಂದು ಮಾತು ಹೇಳಿದರು KMK ಸರ್ ಅವರು, ನೀವು ಕಲಿಯುವುದು ಯಾವಾಗಲೂ ಇಷ್ಟಪಟ್ಟು ಕಲಿಯಬೇಕು, ಕಷ್ಟಪಟ್ಟು ಅಲ್ಲ ಅಂತ. ಅದಕ್ಕೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ. ನೀವು ಇಲ್ಲಿ ಹೆಚ್ಚಿನವರು ಎಲ್ಲರೂ ಮುಸ್ಲಿಂ ವಿದ್ಯಾರ್ಥಿಗಳಿದ್ದೀರಿ, ನಾನ್ ಮುಸ್ಲಿಂ ಕೂಡ ಇದ್ದೀರಿ. ನಿಮ್ಮಲ್ಲಿ ಈ ಇಷ್ಟ ಬರಲಿಕ್ಕೆ ಒಂದೇ ಒಂದು ನೀವು ಮಾಡಬೇಕಾಗಿರೋದು ಬೆಳಿಗ್ಗೆ ಬೇಗ ಏಳುವ ಒಂದು ಹ್ಯಾಬಿಟನ್ನು ಇವತ್ತಿನಿಂದಲೇ ನೀವು ಅದು ಮಾಡಿ, ಅದು ಆ ಪ್ರಯತ್ನ ಮಾಡಿದ ಕೂಡಲೇ ನಿಮಗೆ ನೀವು ಕಲಿಯುವುದು ಯಾವಾಗಲೂ ಬೆಳಿಗ್ಗೆ ಕಲಿಯುವಾಗ ನಿಮ್ಮ ಗ್ರಾಸಿಂಗ್ ಪವರ್ ಜಾಸ್ತಿ ಇರ್ತದೆ. ಆದ್ದರಿಂದ ಬೆಳಿಗ್ಗೆ ನಿಮ್ಮ ಈ ಕಲಿಯುವ ಟೈಮ್ಗೆ ಜಾಸ್ತಿ ಯುಟಿಲೈಸ್ ಮಾಡುವುದರಿಂದ ನಿಮಗೆ ಕಲೀಲಿಕ್ಕೆ ತುಂಬ ಈಸಿ ಆಗ್ತದೆ. ಆದ್ದರಿಂದ ಈಗ KMK ಸರ್ ಹೇಳಿದ ಹಾಗೆ ನೀವು ನಿಮ್ಮ ಕಲಿಕೆಯನ್ನು ಇಷ್ಟಪಟ್ಟು ಕಲಿಯಲಿಕ್ಕೆ ಆಗ್ತದೆ, ಕಷ್ಟಪಡುವ ಅಗತ್ಯ ಬರುವುದಿಲ್ಲ. ಇಷ್ಟು ಮಾತ್ರ ಹೇಳಿ ನಾನು ಸೃಷ್ಟಿಕರ್ತನಾದ ಅಲ್ಲಾಹನ ತಿರುನಾಮ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂಬ ತಿರುನಾಮದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತೇನೆ ಅಂತ ಘೋಷಿಸಿ
ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಮಲ್ಲಬಿನಿರಾದು ಪಾಲ್ಪಡೆದು ವಿದ್ಯಾರ್ಥಿಗಳು ಇತ್ತೆ ಶ್ರಮ ವಹಿಸ್ತು ಓದುಂಡ ದುಂಬಗ್ ಎಡ್ಡೆ ಫಲಿತಾಂಶ ಪಡೆವಲಿ ಪಂಡದು ತೆರಿಪಾಯರು. ಬರಿತೀನಿ ಎಂಬುದಕ್ಕೆ ಧೈರ್ಯವೂ ಕೂಡ ಇರಬೇಕು, ಜೊತೆಗೆ ಅಭ್ಯಾಸವನ್ನು ಕೂಡ ಚೆನ್ನಾಗಿ ಮಾಡಿರಬೇಕು. ಅಭ್ಯಾಸವನ್ನು ಮಾಡದೆ ನಾನು ಮಾಡ್ತೀನಿ ಅಂದರೆ, ಅಭ್ಯಾಸ ಮಾಡದೆ ನಾನು ಗೆಲ್ಲುತ್ತೇನೆ ಅಂದರೆ ಆಗೋದಿಲ್ಲ. ಇವಾಗ ನಾನು ಯಾರೋ ಒಬ್ಬರ ಮೇಲೆ ನಾನು ಫೈಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಬೆಳಿಗ್ಗೆ ಎದ್ದೊಳ್ಬೇಕು, ವಾಕಿಂಗ್ ಮಾಡಬೇಕು, ಜಿಮ್ ಮಾಡಬೇಕು, ದಿನ ನಾನು ದೇಹವನ್ನು ದಂಡಿಸಿ ಇದ್ದರೆ ನಾನು ಅವ್ರ ಜೊತೆ ಗುದ್ದಾಡಬಹುದು, ಫೈಟ್ ಮಾಡಬಹುದು. ನಾನು ಫೈಟ್ ಮಾಡ್ತೀನಿ ಅಂತಂತ ಸುಮ್ಮನೆ ಹೋದರೆ ವಾಡೋದು ನನ್ನನ್ನು ಮಲಗಿಸ್ತಾರೆ ಅಲ್ವಾ? ಹಾಗಾಗಿ ಮಕ್ಕಳೇ, ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಚೆನ್ನಾಗಿ ಓದಬೇಕು. ಲೇಸ್ತ ಗುರ್ಕಾರ್ನ್ ವಯಸ್ಸಿನ ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಹನೀಫ್ ಹಾಜಿ ವಿದ್ಯಾರ್ಥಿ ಬದುಕಡು SSLC ಪ್ರಮುಖ ಘಟ್ಟ ಈತನೇಟ ಜೋಕ್ಲಾಟಿಗಿಡು ಬುಲೆಂಡ SSLC ದುಂಬುದ ಭವಿಷ್ಯನು ನಿರ್ಧಾರ ಮಲ್ಪುನ ಕಾಲ ಪಂಡದು ಎಡ್ಡೆ ಓದುದು ಎಡ್ಡೆ ಅಂಕ ಪಡೆಪುಲಕ ಶುಭ ಹಾರೈಸಿರು. ಅದಾಗಿದೆ. ಅಥವಾ ನಾನು ಗೆಳೆಯರೊಂದಿಗೆ ಹೋದಾಗ ಗೆಳೆಯವನು ಅರ್ಧದಲ್ಲಿ ಬಿಟ್ಟರೆ ಅಥವಾ ಗೆಳೆಯವನು ಒಳ್ಳೆಯ ಒಂದು ಅಡ್ವೈಟ್ ಆದರೆ ನಿಮಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ SSLC ಪಾಸ್ ಆದ, ಇಬ್ಬರು ತುಂಬ ಒಳ್ಳೆಯ ಗೆಳೆಯರು. ಒಬ್ಬರು SSLC ಪಾಸ್ ಆದರೂ ಒಬ್ಬ SSLC ಫೈಲ್ ಆದವನು ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯನೇ ಇಲ್ಲ. ಅಲ್ಲಿಗೆ ಮುಗಿಯಿತು ಅವನ ಗೆಲ್ತ. ಅವನು ಮುಂದೆ ಹೋದ, ಇವನು ಹಿಂದೆ ಬಾಕಿ ಆದ. ಆದ್ದರಿಂದ ತಾವು ಈ ಸಲ ನಮ್ಮ ಒಳ್ಳೆಯ ಒಂದು ಸಂಪನ್ಮೂಲ ವ್ಯಕ್ತಿ ತಮಗೆ ಗೊತ್ತಿರಬಹುದು, ಅವರು ನಿಮಗೆ ಯಾವ ರೀತಿ ಮಾರ್ಗದರ್ಶನವನ್ನು ನೀಡುತ್ತಾರೆ, ಆ ಮಾರ್ಗದರ್ಶನವನ್ನು ಇನ್ನು ಉಳಿದ ದಿನಗಳಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಮುಂದೆ ಹೋದರೆ ಮಾತ್ರ ನಿಮ್ಮ ಜೀವನವು ಸಾರ್ಥಕವಾಗಬಹುದು. ಬಂಟ್ವಾಳ ಮೊಡಂಕಾಪುದ ಕಾರ್ಮೆಲ್ ಹೈಸ್ಕೂಲ್ದ ವಿಜ್ಞಾನ ಶಿಕ್ಷಕಿಯರು ರೋಷನ್ ಸಂಪನ್ಮೂಲ ವ್ಯಕ್ತಿಯಾದ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆದ ಮಹತ್ವ ಅವೇನು ಎದುರಿಸಾಯರೆ ಎಂಚ ತಯಾರಿ ಮಲ್ಪಡು ಎಂಚ ಎದುರಿಸಾವಡು ಪಡೆದು ಮಾಹಿತಿ ಕೊರಿಯರು. ಅದನ್ನು ಮೊದಲೊಮ್ಮೆ ಒಂದು ವೇಳೆ ನೀವು ಮಾಡುವುದಾದರೆ ಅದನ್ನು ಸರಿಪಡಿಸಿ. ಯಾಕಂತ ಹೇಳಿದರೆ ಅನೇಕ ಅಂಕಗಳು ನಮ್ಮ ತಪ್ಪಿನಿಂದ ನಾವು ಕಳೆದುಕೊಳ್ತಾ ಇದ್ದೇವೆ. ನಾವು ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋಗುವಾಗ ನಾವು ನೋಡ್ತೇವೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಬರೀತಾರೆ, ನಮ್ಮ ವಿದ್ಯಾರ್ಥಿಗಳು ಸಹ ಅದೇ ರೀತಿ ಮಾಡುವುದು. ಅಂದರೆ ಅನೇಕ ತಪ್ಪುಗಳು ನಮಗೆ ಗೊತ್ತಿಲ್ಲದೆ ಆಗ್ತದೆ, ಇದರಿಂದಾಗಿ ನಾವು ಅಂಕಗಳನ್ನು ಕಳೆದುಕೊಳ್ತೇವೆ. ಈಗ ಮಲ್ಟಿಪಲ್ ಚಾಯ್ಸ್ಗೆ ಬರೋಣ. ನಾವು ಎಷ್ಟು ಮಲ್ಟಿಪಲ್ ಚಾಯ್ಸ್ಗಳಿವೆ? 8 ಮಲ್ಟಿಪಲ್ ಚಾಯ್ಸ್ಗಳಿವೆ. ಈಗ ಮಲ್ಟಿಪಲ್ ಚಾಯ್ಸ್ನಲ್ಲಿ 4 ಆಪ್ಷನ್ ಅನ್ನು, ಅಲ್ಲಿ ಉತ್ತರಗಳಿವೆ, ಸರಿಯಲ್ಲ? 4 ಉತ್ತರಗಳಿವೆ. ಈಗ ಉದಾಹರಣೆಗೆ ಒಂದು ಮಲ್ಟಿಪಲ್ ಚಾಯ್ಸಿಗೆ ನಮಗೆ ಉತ್ತರ ಗೊತ್ತಿಲ್ಲ, ಬಿಟ್ಟು ಬಿಡಬೇಕು. ಸರಿಯಾ? ಇಲ್ಲ, ಏನು ಮಾಡೋದು? ಬೇರೆಯವ್ರದ್ದು ನೋಡಿ ಬರಿಬೇಕು. ಸರಿಯಾದ? ಅದು ಸಹ ಸರಿಯಲ್ಲ. ಇಲ್ಲಿ ಕೇಳಿ, ನಮಗೆ 4 ಉತ್ತರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ನಾವು 100% ಶ್ಯೂರ್ ಉಂಟಾ? ಸರಿ ಉತ್ತರ ಬರೀಲೇಬೇಕು. ದಯವಿಟ್ಟು ಪಕ್ಕದವರ ಪೇಪರ್ ನೋಡಿ ಬರೀಬೇಡಿ. ಒಂದು ನಾವು ಮಾಡುವ ತಪ್ಪು ಅದು. ನಾವು ನಮ್ಮ ಬಗ್ಗೆ ನಮಗೆ ಕೀಳರಿಮೆ, ನನಗೆ ಗೊತ್ತಿಲ್ಲ ಅಂತ. ಆಚೆ ಕೂತ್ಕೊಂಡವರು ನಮ್ಮ ಶಾಲೆಯವರಲ್ಲ. ನಾವು ಯೋಚಿಸೋದು ಅವರು ಹುಷಾರಿದ್ದಾರೆ ಅಂತ, ಅವರು ನಮಗಿಂತ ಕಡೆ. ಅರ್ಥ ಆಯ್ತಲ್ಲ? ಆದ್ದರಿಂದ ಪರೀಕ್ಷೆ ಬರೆಯುವಾಗ ಪಕ್ಕದವರದ್ದು ನೋಡಿ ನೀವು ಬರೀಲಿಕ್ಕೆ ದಯವಿಟ್ಟು ಹೋಗಬೇಡಿ. ಕಾಯರ್ತಡ್ಕ ಸರ್ಕಾರಿ ಪ್ರೌಢಶಾಲದ ಮುಖ್ಯೋಪಾಧ್ಯಾಯರು ಯಾಕೂಬ್ ಎಸ್ ಕೊಯ್ಯೂರು ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆದಿದ್ದರು. ಉಳ್ಳಾಲ ದರ್ಗಾ ಸಮಿತಿದ ಕೋಶಾಧಿಕಾರಿ ನಾಜಿಮ್, ಉಳ್ಳಾಲ 9 ಕೆರೆ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜದ ಪ್ರಾಂಶುಪಾಲರು ಶ್ರೀಮತಿ ಪವಿತ್ರ ರೈ, ಕೋಟೆಪುರ ಟಿಪ್ಪು ಸುಲ್ತಾನ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಗೀತಾ, ಹಜರತ್ ಮದನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಇಮ್ತಿಯಾಜ್ ಪಿಆರ್, ಕಲ್ಲಾಪು ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯರು ನಸೀಮಾ, ಅಳೆಕಲ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯರು ರಮ್ಲತ್ ಬಾನು ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಶಾಲಾ ವಿದ್ಯಾರ್ಥಿ ಅಫ್ನಾನ್ ಪ್ರಾರ್ಥನೆ ಪಂಡರು. ಹಳೆಕೋಟೆ ಸೈಯದ್ ಮದನಿ ಶಾಲಾ ಮುಖ್ಯೋಪಾಧ್ಯಾಯರು KMK ಮಂಚನಾಡಿ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಲ್ತರು. ಬರೆದಿರ್ತಾರೆ ಏನಂತ ಹೇಳಿದ್ರೆ SSLC ಅಂಕಪಟ್ಟಿಯಲ್ಲಿ ಇರುವಂತೆ ಅಂತ. ಏನು ಬರೆಯೋದು? ನೀವು ಹೋಗುದು PG ಮಾಡಲಿಕ್ಕೆ. PG ಅಂದರೆ ಡಿಗ್ರಿಯಾಗಿ
ಪುನಃ ಅದರ ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗೋದು, ಅಥವಾ DC ಕಲೀಲಿಕ್ಕೆ ಹೋಗೋದು, IAS KS ಕರೀಲಿಕ್ಕೆ ಹೋಗೋದು. ಅಲ್ಲಿ IAS ಕರೀಲಿಕ್ಕೆ ಹೋದಾಗಲೂ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಂಥ ಸಮಯದಲ್ಲಿ ಅಲ್ಲಿ ಕೇಳುವುದು ಕೆಂಪು ಶಾಯಿಯಲ್ಲಿ ಬರೆದಿರ್ತಾರೆ ಅಥವಾ ಒಂದು ಸ್ಟಾರ್ ಮಾಡಿರ್ತಾರೆ. ಸ್ಟಾರ್ನಲ್ಲಿ ಕೆಳಗೆ ಬರೆದಿರುವುದನ್ನು ಈ ಎಲ್ಲ ಮಾಹಿತಿಗಳು SSLC ಅಂಕಪಟ್ಟಿಯಲ್ಲಿರುವ ಹಾಗೆ ಅಂತ. ಈಗ ನಾವು ಸ್ವಲ್ಪ ಬುದ್ಧಿ ಖರ್ಚು ಮಾಡಿದಾಗ ನಮಗೆ ಗೊತ್ತಾಗ್ತದೆ ಹಾಗಾದರೆ SSLC ಪರೀಕ್ಷೆ ಎಂಬುದು ಎಷ್ಟು ಮಹತ್ವಪೂರ್ಣವಾದದ್ದು ಬೇರೆಲ್ಲ ಪರೀಕ್ಷೆಗಳಿಗಿಂತಲೂ ಅಂತೇಳಿ. ಉಳ್ಳಾಲ ಮದನಿ ಗ್ರೌಂಡ್ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ರಸೂಲ್ ಖಾನ್ ಸಭೆಸ್ದಾರಿಗೆ ಮಲ್ತೇರು. ಒಮ್ಮತಕೆರೆ ಟಿಪ್ಪು ಸುಲ್ತಾನ್ ಪದವಿ ಕಾಲೇಜ್ ಪ್ರಾಂಶುಪಾಲರು ಅಬ್ದುಲ್ ರಹಿಮಾನ್ ಸೊರ್ಮೆಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಪಾವೂರು ಇನೋಳಿ ದೇವಂದ ಬೆಟ್ಟದ ಇನೋಳಿ ಶ್ರೀ ಸೋಮನಾಥ ದುರ್ಗಾ ಪರಮೇಶ್ವರಿ ಕ್ಷೇತ್ರಡ್ 48 ದಿನದ ಸಂಧ್ಯಾ ಭಜನೆಯನ್ನು ಜನವರಿ 19 ಮಾರ್ಚ್ 5 ತಾರೀಕು ಮುಟ್ಟ ಅಟೆಂಡ್ ಮಾಡ್ತಿದ್ದೇವೆ. 19 ತಾರೀಕು ಶುಕ್ರವಾರ ಬಯ್ಯಗ್ ಶ್ರೀ ಕ್ಷೇತ್ರ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಲು ತುಡರು ಬೆಳಗಾದ 48 ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಪಾವೂರು ದೇವಂದ ಬೆಟ್ಟ ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಂಧ್ಯಾ ಭಜನೆ ಜನವರಿ 19 ತಾರೀಕು ಮಾರ್ಚ್ 5 ತಾರೀಕು ಮುಟ್ಟ 48 ದಿನ ನಡಪೆರೆಯುತ್ತದೆ. ಶುಕ್ರವಾರ ಬಯ್ಯಗ್ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಕಾರ್ಯಕ್ರಮಡು ಪಾಲ್ಪಡೆಯರ ಬತ್ತಿನ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಲೆನು ಪೂರ್ಣಕುಂಭ ಸ್ವಾಗತ ಗೌರವಡೆ ಎತ್ಕೊಂಡಿರು. ಅವೆದ್ ಬೊಕ್ಕ ಪರಮ ಪೂಜ್ಯ ಸ್ವಾಮೀಜಿಲು ತುಡರ್ ಬೆಳಗಾವನ ಮೂಲಕ ಸಂಧ್ಯಾ ಭಜನ ಕಾರ್ಯಗ ಚಾಲನೆ ಕೊರಿಯರು. ದೇವಸ್ಥಾನದ ಉಲಾಯ್ ಬನ್ನಗ ಪರಿಶುದ್ಧ ಮನಸ್ಸಿರ್ದು ಉಲಾಯ್ ಬರಡು. ಈ ದೇವಸ್ಥಾನಗ ಪಾಶ್ಚಾತ್ಯ ದೇಶದ ಭಕ್ತರು ಬರಡು. ನಂಬುದು ಬತ್ತಿನ ಭಕ್ತರ್ನ ಕಷ್ಟನು ಶ್ರೀ ಸೋಮನಾಥ ದೇವರು ಪರಿಹಾರ ಮಲ್ಪಡು. ಸಾಮರಸ್ಯ ಬೊಕ್ಕ ಐಕ್ಯತೆ ದೊಟ್ಟಿಗೆ ಈ ದೇಶ ವಿಶ್ವಗುರು ಆವಡು ಪಂಡದ ಪರಮ ಪೂಜ್ಯ ಸ್ವಾಮೀಜಿಲು ಆಶೀರ್ವಚನದ ಪಾತ್ರ ಪಂಡೇರು. ಕೆಲಸ ಶುರು ಪರಬಣ್ಣ ಕೆಲಸ ಶುರುವ ಐದು ಬುಕ್ ಗೋಪುರದ ಶುರುವಾಂಡ ಐಕು ಒಂಜಿ ದಾನಿಗಳು ಬರ್ತಾರೆ ಅಂಚೆ ಭಾರಿ ಆತು ಪರಿವರ್ತನೆಗಳು ಆ ಭಜನೆ ತೈಲಂಜಿ ಬ್ರಹ್ಮ ಕಲಶ ಫೆಬ್ರವರಿ ಬ್ರಹ್ಮ ಕಲಶ ಇದೇ ಪರಿಸ್ಥಿತಿ ಮದವೂರು ದೇವಸ್ಥಾನದಲ್ಲಿ ಇರ್ತದೆ. ಅವಳು ಅಂಚೆನೆ 48 ದಿನ ಇತ್ತ 2ನೇ ಆವರ್ತಿ ಮೂಲು ಎಂಚ 2ನೇ ಆವರ್ತಿ ಮದವೂರು ಮುರಣಿ ಶುರುವಾಯಿ 2ನೇ ಆವರ್ತಿ ಅಲ್ತೆಲ್ಲ ಕೆಲಸಗಳು ಭಾರಿ ಪೊರ್ಲುಡಾಣ ಒಂಜಿ ಭಾರಿ ಆತ ಅಟ್ಟಿನ ಅಸಮಾಧಾನಗಳು ಅತೃಪ್ತಿಲು ಅಸಂತುಷ್ಟಿಲು ರಾಜಕೀಯ ವೈಪರೀತ್ಯಗಳು ಪೂರ ಅವನು ಸರಿಯಾ ಮಿಥುನ್ ರೈಲ್ ಕುಲು ಪಂಡಿಲಕ್ಕನೆ ದೇವಸ್ಥಾನಕ್ಕೆ ನಮ್ಮ ಪೊಗ್ಗಿನ ಕೂಡಲೇ ನಮ್ಮ ರಾಜಕೀಯ ದುರುದ್ದೇಶ ಪೂರ ಬಿಡೋಡು. ನಮ್ಮ ದೇವಸ್ಥಾನಕ್ಕೆ ಬತ್ತಿ ಬೊಕ್ಕ ಆರ್ನ ಭಕ್ತರು ನಮ್ಮ ಜೀವನದ ಪ್ರತಿ ಒಂಜಿ ಆಪುನ ಪೋಪುನ ಪೂರ ಆರ್ನ ಶಕ್ತಿ ಇರ್ತದೆ. ನಮ್ಮ ಖಾಲಿ ಪಾತ್ರಧಾರಿ ಸೂತ್ರಧಾರಿ ಆರು ಅಂಚಾದ ಪುನಗ ಆರ್ನ ಭಕ್ತಿಡು ನಮಕ್ ಬಂದಾಗ ನಮ್ಮೂಲೈ ಬೇದೆಜ್ಜಿ ಪಕ್ಷದಲೈ ಬೇದೆಜ್ಜಿ ನಮ್ಮೂಲೈ ಬೇದೆಜ್ಜಿ ಆ ರೀತಿದ ಒಂಜಿ ಎಡ್ಡೆ ಚಿಂತನೆ ಮೂಲ ನಡತೊಂದುಂಡು. ಬಹುಶಃ ಒಂದು ಎಡ್ಡೆ ಲಕ್ಷಣ ರೆಡ್ ಹಿಂದಕ್ಕೆ ಮಾಡಿಗೆ ನನ್ನ ತಾಮ್ರದ ಹಂಚು ಮುಚ್ಚಿಕೊಂಡು ರಾಜಗೋಪುರದಲ್ಲಿ ಕೆಲಸ ಯಾರನ್ನು ಮಿಥುನ್ ರೈಕಲ್ನ ಪಪ್ಪ ಅಜ್ಜಿಯರು ಪೂರ ಮೂಲ ಬಾರಿ ಹತ್ತು ಸೇವೆ ಮಂತಿನವರು ಇನ್ನು ಯಾರಿಗೆ ಸರ್ಕಾರದ ಅಪ್ಪನಾರು ಮನ್ಪೋಡು ಬಂದೆ ಐಟು ತಾಮ್ರದ ಪಾಡ್ದಿದ್ದೀರ ಅವ್ರು ತಿಕ್ಕು ಜೀವಂಡಿಯರು ಪುಂಜಿಯರು ಅಂಡ್ ಯಾರಿಗೆ ತಿಕ್ಕಿ ಜಿಂಡಲ್ಲ ಯಾರಿಗೆ ಉದ್ಯಮಿಲು ಬೇತೆ ಬೇತೆ ರೀತಿಯ ರಾಜಕೀಯ ಬರಿಯಾತ ಸಂಪರ್ಕ ಎತ್ತಿನಾರ ಅಕ್ಲ ಮೂಲಕ ಯಾರಿಗೆ ಮನ್ಪೇರ ಅವಕಾಶ ಉಂಟು. ರಾಜಕೀಯ ಮುಖಂಡರು ಮಿಥುನ್ ರೈ, ಮಹಾನಗರ ಪಾಲಿಕೆ ಸದಸ್ಯರು ಶಕೀಲಾ ಕಾವಾ,
ಲಯನ್ಸ್ ಜಿಲ್ಲೆ ಮಾಜಿ ರಾಜ್ಯಪಾಲರು ಲಯನ್ ದೇವದಾಸ್ ಭಂಡಾರಿ ದೊಂಬಡೆಗುತ್ತು ಸಾಂದರ್ಭಿಕವಾದ ಪಾತಿರಿಯರು ಪೂವಪ್ಪ ಕಿಲ್ಲೆ ಕಿಲ್ಲೂರು ಗುತ್ತು ಕೊರಗಜ್ಜ ದೈವ ಪಾತ್ರಿ ಮಾಯ್ಲಾ ಕುತ್ತಾರ್ ದೇವಿಪುರ ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಚಂಡಹಾಸ್ ಪೂಂಜಾ ಕಿಲ್ಲೂರು ಗುತ್ತು ಸಂಧ್ಯಾ ಭಜನಾ ಸಮಿತಿ ಗೌರವ ಅಧ್ಯಕ್ಷರು ಡಾಕ್ಟರ್ ಸುಧಾರಾಮ್ ರೈ ಕೊಪ್ಪರಿಗೆ ಸತೀಶ್ ಶೆಟ್ಟಿ ಇನೋಳಿ ಬೀಡು ಗೋಪಾಲ್ ಶೆಟ್ಟಿ ಇನೋಳಿ ಬಾರ್ಲಾ ಶ್ರೀನಿವಾಸ್ ಇನೋಳಿ ಪ್ರಭಾಕರ್ ನಾಯಕ್ ಇನೋಳಿ ಕೊಪ್ಪಲ ಶಿವಪ್ಪ ಪಜಿಲ ಸಂಧ್ಯಾ ಭಜನಾ ಸಮಿತಿ ಅಧ್ಯಕ್ಷರು ವಾಸ್ತವ ನಾಯಕ್ ಇನೋಳಿ ಕಾಡಬೆಟ್ಟ ಉಪಾಧ್ಯಕ್ಷರು ಗೋಪಾಲಕೃಷ್ಣ ಮೇಗಿನಮನೆ ಕಾರ್ಯದರ್ಶಿ ವೇಣುಗೋಪಾಲ್ ಕೋರ್ಯ ಪ್ರಧಾನ ಸಂಚಾಲಕರು ಅಶೋಕ್ ಮೇಗಿನಮನೆ ಮಹಿಳಾ ಸಮಿತಿ ಗೌರವ ಅಧ್ಯಕ್ಷರು ಲೀಲಾವತಿ ನಾಟ್ರಕೋಡಿ ಅಧ್ಯಕ್ಷರು ಜಯಂತಿ ಮಜಿಕಟ್ಟ ಉಪಾಧ್ಯಕ್ಷರು ಮಮತಾ ಸಿ ಪೂಂಜಾ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು ರವಿ ರೈ ಪಜೀರ್ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಲ್ದದು ಸೊಮ್ಮೆ ಸಂದಾಯರು ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಪುರಸಭಾ ಮುತಾಲಿಕೆಡು ಕುಡ್ಲ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆದ ಸಹಕಾರಡು ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಲನ ಆತ್ಮನಿರ್ಭರ್ ಯೋಜನೆ ಸ್ವಾನಿಧಿ ಮೇಳ ಸ್ವಾನಿಧಿ ಸೇ ಮೇಳ ಬೊಕ್ಕ ನಾನು ಕೂಡ ಡಿಜಿಟಲ್ ಪಂಪಿನ ವಿಶೇಷ ಮಾಹಿತಿ ಕಾರ್ಯಕ್ರಮನು ಪುರಸಭಾ ಸಭಾಂಗಣಡು ಶನಿವಾರ ಕಾಂಡೆ ನಡಪಾಯಿರು. ಸೋಮೇಶ್ವರ ಪುರಸಭೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರ್ಲಿನ ಆತ್ಮನಿರ್ಭರ್ ನಿಧಿ ಸ್ವಾನಿಧಿ ಮೇಳ ಸ್ವಾನಿಧಿ ಸೇ ಸಮೃದ್ಧಿ ಮೇಳ ಸ್ವಾನಿಧಿ ಸೇ ಸಮೃದ್ಧಿ ಮಾಸ ಬೊಕ್ಕ ಯಾನ್ನ ಡಿಜಿಟಲ್ ಮೇಳದ ಶಿಬಿರ ಸೋಮೇಶ್ವರ ಪುರಸಭಾ ವಠಾರಡು ಶನಿವಾರ ನಡೆದನು. ಸೋಮೇಶ್ವರ ಪುರಸಭೆ ಪೌರಾಯುಕ್ತರು ಮತ್ತಡಿ ಕಾರ್ಯಕ್ರಮನು ತುಡರ್ ಬೆಳಗಾದ ಉದಿಪನ ಮಲ್ತದ ಶುಭಾಶಂಸನದ ಪಾತರ ಬಂಡೇರು. ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಸೌಲಭ್ಯಗಳನ್ನು ಯಾವ ರೀತಿ ಲಿಂಕ್ ಮಾಡಿಕೊಂಡು ಹೋಗ್ಬೋದು, ಏನೆಲ್ಲ ಸೌಲಭ್ಯಗಳಿದೆ ಎನ್ನುವುದು ಜನರಿಗೆ ಗೊತ್ತಾಗಬೇಕು ಮತ್ತು ಅವರ ಸಮಸ್ಯೆಗಳು ಕೂಡ ಅವರಿಗೆ ಅರ್ಥ ಆಗಬೇಕು ಎನ್ನುವ ನೆಲೆಯಲ್ಲಿ ಮತ್ತು ನಾವು ಈ ಸಮಾವೇಶವನ್ನು ಇಟ್ಕೊಂಡಿದ್ದೇವೆ, ಜಾಗೃತಿ ಅರಿವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಅರಿವು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ಕೊಡ್ತಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಎನ್ನುವುದನ್ನು ಕೂಡ ಮಾಹಿತಿ ಕೊಡ್ತಾರೆ. ಅದು ಹೇಗೆ ಅದನ್ನು ಅಪ್ರೋಚ್ ಮಾಡಬೇಕು ಎನ್ನುವುದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಅದರೊಟ್ಟಿಗೆ ನಮ್ಮಲ್ಲಿ ಈ ಕಾರ್ಯಕ್ರಮದ ಇಬ್ಬರು ರೂವಾರಿಗಳಿದ್ದಾರೆ. ಒಂದು ಶ್ರೀಮತಿ ಸುರೇಖಾ ಮತ್ತು ಶ್ರೀಮತಿ ವಿಶಾಲಾಕ್ಷಿ ಅವರು ಫಸ್ಟ್ ಟೈಮು ಒಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ನಂಬರನ್ನು ತಗೊಂಡು ನಿಮಗೆ ಈ ಸೌಲಭ್ಯಗಳನ್ನು ಲಿಂಕ್ ಮಾಡುವಲ್ಲಿ ಅವರ ಸಹಕಾರವನ್ನು ಪಡ್ಕೊಳ್ಬೇಕು. ಜಿಲ್ಲಾ ಡೇನಲ್ಮ್ ಅಭಿಯಾನದ ವ್ಯವಸ್ಥಾಪಕರು ಅಚ್ಯುತ ನಾಯಕ್ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಪಡೆದು ಡೇನಲ್ಮ್ ಯೋಜನೆದ ಬಗ್ಗೆ ಮಾಹಿತಿ ಕೊರಿಯರು. ಆಗ ಅದೇನಾಗುತ್ತೆ, ಸಂಬಂಧಪಟ್ಟ ಇಲಾಖೆಗಳಿಗೆ ಅದು ಹೋಗಿ ಜೋಡಣೆಗೊಳ್ಳುತ್ತೆ. ಈಗ ಜನನಿ ಸುರಕ್ಷಾ ಯೋಜನೆ ಅಂತಂದ ಕೂಡಲೇ ಅವ್ರದ್ದನ್ನ ಬ್ಯಾಂಕಿಗೆ ಹೋಗಿ ಬೇರೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ಗೆ ಹೋಗಿ ಲಿಂಕ್ ಆಗುತ್ತೆ. ಜೀವನ್ ಭೀಮ್ ಸುರಕ್ಷಾ ಯೋಜನೆ ಅಂದುಕೊಳ್ಳೆ ಬ್ಯಾಂಕಿಗೆ ಹೋಗಿ ಲಿಂಕ್ ಆಗುತ್ತೆ. ಶ್ರಮಯೋಗಿ ಮಾನಧನ್ ಅಂದುಕೊಳ್ಳೆ ಕಾರ್ಮಿಕ ಇಲಾಖೆ ಹೋಗಿ ಲಿಂಕ್ ಆಗುತ್ತೆ. ಹಾಗೆ ಜನಾಧನ್ ಅಕೌಂಟ್ ಇರುವಂತಹದ್ದು ಅದು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತ ಬ್ಯಾಂಕ್ಗಳಿಗೆ ಹೋಗಿ ಲಿಂಕ್ ಆಗುತ್ತೆ. ಸೊ ಇಲ್ಲಿ ಮಾಹಿತಿ ಕೊಟ್ಟ ಕೂಡಲೇ ಇಲ್ಲಿ ನಮ್ಮ CRP ಅವರು ಹೇಳಿರ್ತಕ್ಕಂಥ ಯಾವ ಸ್ಕೀಮಿಗೆ ಅವರು ಎಲಿಜಿಬಲ್ ಆಗ್ತಾರೆ, ಆ ಎಲಿಜಿಬಲ್ ಆಗುವಂತ ಸ್ಕೀಮನ್ನು ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಹೋಗೋಕ್ಕೆ ನಮ್ಮ CRP ಅವರು ಮಾಹಿತಿಯನ್ನು ಕೊಡ್ತಾರೆ. ಸೊ ಆ ಆಧಾರದ ಮೇಲೆ ಹೋಗುವಂಥದ್ದು. ನಂತರ ಮೊದಲಿನ ದಿನಗಳಲ್ಲಿ ಆಗಿನ ಕಾಲದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಕ್ಕರೆ ಬೆಲ್ಲ ಅಥವಾ ಉಪ್ಪು ಇಂಥದನ್ನು ಬಾರ್ಟರ್ ಸಿಸ್ಟಮ್ ಮುಖಾಂತರ, ಅಂದರೆ ಒಂದು ವಸ್ತುವನ್ನು ಕೊಟ್ಟು ಒಂದು ವಸ್ತುವನ್ನು ತರುವ ಸಿಸ್ಟಮ್ ಇದ್ದಿತ್ತು. ತದನಂತರ ಅದು ನಾಣ್ಯದ ರೂಪದಲ್ಲಿ ಬಂತು. ನಾಣ್ಯದ ರೂಪದಿಂದ ಬಂದ ನಂತರ ಅದು ಕ್ರಮೇಣ ನೋಟಿನ ರೂಪದಲ್ಲಿ ಬಂತು. ನೋಟಿನ ರೂಪದ ನಂತರ ಬ್ಯಾಂಕ್ಗಳಲ್ಲಿ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಆಗುವ ರೀತಿಯಲ್ಲಿ ಹಣ ಚಲಾವಣೆಗೆ ಬಂತು. ಅದರ ಚಲಾವಣೆ ಆಗ್ತಾ ಆಗ್ತಾ ನಂತರ ಅದು ಚೆಕ್ ಮುಖಾಂತರಗಳಲ್ಲಿ ಹಣ ವರ್ಗಾವಣೆ ಮಾಡುವಂಥ ವ್ಯವಸ್ಥೆ ಬಂತು. ಆಮೇಲೆ RTGS ಇಂಥದ್ದೆಲ್ಲ ಬಂತು. ತದನಂತರ ಡೆಬಿಟ್ ಕಾರ್ಡ್ ಮುಖಾಂತರ, ಅಂದರೆ ಹಣದ ಚಲಾವಣೆ ಅನ್ನುವಂತಕ್ಕಂಥದ್ದು ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ ಮುಖಾಂತರ ಬಂತು. ಇನ್ನು ಮೇಲಕ್ಕೆ ಬಂದು ಅದು ಕ್ರೆಡಿಟ್ ಕಾರ್ಡಿಗೆ ಬಂತು. ಯಾಕೆಂದರೆ ಹಣ ಇಲ್ಲದಿದ್ದರೂ ಸಹ ಹಣವನ್ನು ತಗೊಳ್ಳುವಂಥ ವ್ಯವಸ್ಥೆ ಬಂತು. ನಂತರ
ಬಂದಿರತಕ್ಕಂತಹದ್ದು ಸ್ಕ್ಯಾನರ್ ಮುಖಾಂತರ, ಅಂದ್ರೆ ಡಿಜಿಟಲ್. ಅಂದ್ರೆ ಮೊದಲು ನಾವು ಹಣವನ್ನ ಜೇಬಲ್ಲಿ ಅಥವಾ ಕೈಯಲ್ಲಿ ಅಥವಾ ಇನ್ನೊಂದರಲ್ಲಿ ಕ್ಯಾಶ್ ಮುಖಾಂತರ ನಡಿಬೇಕಾಗ್ತಿತ್ತು. ಆದರೆ ಈಗ ಡಿಜಿಟಲ್ ಮುಖಾಂತರ, ಅಂದ್ರೆ ಹಂತ ಹಂತವಾಗಿ ಹಣದ ವ್ಯವಹಾರ ಬದಲಾವಣೆ ಆಗ್ತಾ ಈಗ ಡಿಜಿಟಲ್ ವ್ಯವಹಾರಕ್ಕೆ ಬಂದಿದೆ. ಆರ್ಥಿಕ ಸಾಕ್ಷರತಾ ಸಂಪನ್ಮೂಲ ಕೇಂದ್ರದ ಸಂಘಟಕರು ವೈಶಾಲಿ ಸಾಮಾಜಿಕ ಭದ್ರತಾ ಯೋಜನೆದ ಬಗೆಟ್ ಮಾಹಿತಿ ಕೊರಿಯರು. 20 ರೂಪಾಯಿ ಇನ್ಶೂರೆನ್ಸ್, ಇದು ಅಪಘಾತ ವಿಮೆ ಇನ್ಶೂರೆನ್ಸ್ ಆಗಿರ್ತದೆ. ವರ್ಷಕ್ಕೆ 20 ರೂಪಾಯಿ ಕಟ್ಟಬೇಕಾಗ್ತದೆ. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ಇಲ್ಲಿ ಸೌಲಭ್ಯ ಸಿಗ್ತಾ ಇದೆ. ಇದರಲ್ಲಿ ಏನಂದರೆ ಅಪಘಾತವಾಗಿ ತೀರ್ಕೊಂಡ್ರೆ ನಾಮಿನಿ ಯಾರಿರ್ತಾರೋ ಅವರಿಗೆ 2 lakhs ತನಕ ಅಮೌಂಟ್ ಸಿಗ್ತದೆ. ಅಪಘಾತ ಅಂದರೆ ರಸ್ತೆ ಅಪಘಾತ ಮಾತ್ರ ಅಲ್ಲದೆ, ಈಗ ನೀರಿಗೆ ಕಾಲು ಜಾರಿ ಬಿದ್ದರೆ ಆಗಿರ್ಬೋದು, ಮತ್ತು ವಿದ್ಯುತ್ ಶಾಕ್ ಹೊಡೆದ ತೀರ್ಕೊಂಡಿದ್ರೆ, ಮತ್ತು ಹಾವು ಕಚ್ಚಿದ್ದು, ಅದೆಲ್ಲ ಅವಘಡಕ್ಕೆ ಸೇರ್ತದೆ. ಈ ಇನ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರೆ ನಾಮಿನಿ ಯಾರಿರ್ತಾರೆ ನೋಡಿ ಅವರಿಗೆ 2 lakhs ತನಕ ಅಮೌಂಟ್ ಸಿಗ್ತದೆ. ಇದಕ್ಕೆ ಏನಂದರೆ ಇನ್ಸಿಡೆಂಟ್ ಆದ 30 days ಒಳಗೆ ನಾವು ಬ್ಯಾಂಕನ್ನು ಅಪ್ರೋಚ್ ಮಾಡಬೇಕಾಗ್ತದೆ. ಇನ್ಸಿಡೆಂಟ್ ಆದ 30 days ಒಳಗೆ ನಮಗೆ ಈಗ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, FIR ಆಗಿರ್ತದೆ, ಅದರ ಒಂದು ಕಾಪಿ, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಅಕೌಂಟ್ ಹೋಲ್ಡರ್ ಇರ್ತಾರಲ್ವ ಅವ್ರದ್ದು ಪಾಸ್ಬುಕ್ನ ಪ್ರತಿ, ಮತ್ತು ನಾಮಿನಿಯ KYC, ಆಧಾರ್, ಪಾನ್ ಇದಾಗಿರ್ಬೋದು, ಪಾಸ್ಬುಕ್, ಇಷ್ಟು ಡಾಕ್ಯುಮೆಂಟ್ಸನ್ನು ನಾವು ಬ್ಯಾಂಕಿಗೆ ಕೊಡಬೇಕಾಗ್ತದೆ. ನಾವು 30 days ಒಳಗೆ ಕೊಟ್ಟಿದ್ರೆ ಒಂದು 10 days ವರ್ಕಿಂಗ್ ಡೇಸಲ್ಲಿ ನಮಗೆ ಅಮೌಂಟು ಕ್ರೆಡಿಟ್ ಆಗ್ತದೆ. ಮತ್ತು ಇದಕ್ಕೆ ಯಾವುದೇ ಬಾಂಡ್ ಇರೋದಿಲ್ಲ. ನಮಗೆ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿರ್ತದಲ್ಲ, ಜೂನ್ 1st ವೀಕಲ್ಲಿ ಅಮೌಂಟ್ ಡಿಡಕ್ಟ್ ಆಗಿರ್ತದೆ. ಸೊ ಅದೇ ನಮಗೆ ದಾಖಲೆ ಆಗಿರೋದು, ಯಾವುದೇ ಒಂದು ಬಾಂಡ್ ಅದು ಕೊಡೋದಿಲ್ಲ. LIC ಬಾಂಡ್ ಥರ ಯಾವುದೇ ಬಾಂಡ್ ಇರೋದಿಲ್ಲ. ನಮ್ಮ ಪಾಸ್ಬುಕ್ಕಲ್ಲಿ ಯಾವುದು ಅಮೌಂಟ್ ಡಿಡಕ್ಟ್ ಆಗಿರ್ತದೆ ಅದೇ ಪ್ರೂಫ್ ಆಗಿರೋದು. ಸೊ ಮತ್ತು ನಾವು ವರ್ಷಕ್ಕೆ ಇದು ರಿನಿವಲ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕಾಗ್ತದೆ. ಅಮೌಂಟ್ ಇಲ್ಲದಿದ್ದರೆ ರಿನಿವಲ್ ಅಂದರೆ ಆಟೋ ಡೆಬಿಟ್ ಆಗಿ ಅಮೌಂಟ್ ಡಿಡಕ್ಟ್ ಆಗ್ತಾ ಇರೋದು. ಸೊ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗ್ತದೆ, ಇಲ್ಲದ್ರೆ ಅದು ಲ್ಯಾಪ್ಸ್ ಆಗ್ತದೆ. ಸೊ ಇನ್ನೊಂದು ಸಲ ಪುನಃ ಫ್ರೆಶ್ ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಸೊ ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ, ಇದು ವರ್ಷಕ್ಕೆ 436, 20 ರೂಪಾಯಿದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರ್ತದೆ. ಇದು ನಾರ್ಮಲ್ ಡೆತ್, ಅಂದರೆ ಈಗ ಜೀವ ವಿಮೆ ಆಗಿರ್ತದೆ. ಈಗ ಏನಾದರೂ ಹೃದಯ ಆಘಾತದಿಂದ ತೀರ್ಕೊಂಡ್ರೆ, ನಾರ್ಮಲ್ ಡೆತ್ ಆ ಥರ ತೀರ್ಕೊಂಡಿದ್ರೆ ನಾಮಿನಿ ಇರ್ತಾರೆ ನೋಡಿ ಅವರಿಗೆ 2 lakhs ತನಕ ಅಮೌಂಟ್ ಸಿಗ್ತದೆ. ವರ್ಷಕ್ಕೆ 436. ಇದಕ್ಕೇನು ದಾಖಲೆ ಬೇಕು ಅಂದರೆ ಸೇಮ್ 30 days ಒಳಗೆ ನಾವು ಬ್ಯಾಂಕನ್ನು ಅಪ್ರೋಚ್ ಆಗಿರಬೇಕಾಗ್ತದೆ. ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಯಾವುದಂದರೆ ನಾಮಿನಿ ಇರ್ತಾರೆ ನೋಡಿ ಅವರದ್ದು KYC, ಮತ್ತು ಯಾವ ರೀಸನ್ನಿಂದ ತೀರ್ಕೊಂಡಿರ್ತಾರೆ. ಈಗ ನಮಗೆ ಲಾಸ್ಟ್ ಯಾವುದು ಡಾಕ್ಟ್ರು ನಮ್ಮನ್ನು ನೋಡಿರ್ತಾರೆ ನೋಡಿ. ಮಹಿಳಾ ಬೊಕ್ಕ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶಂಕರಿ, ಸೋಮೇಶ್ವರ ಪುರಸಭೆ ಪರಿಸರ ಅಭಿಯಂತರರು ಪುನೀತ್, ಬೀರಿ SBI ಬ್ಯಾಂಕ್ ಮ್ಯಾನೇಜರ್ ನಿತಿನ್, ಯೂನಿಯನ್ ಬ್ಯಾಂಕ್ ತೊಕೋಡದ ಮ್ಯಾನೇಜರ್ ಸಂಜೀವ ಕುಮಾರ್, ಕಂದಾಯ ಅಧಿಕಾರಿ ಪುರುಷೋತ್ತಮ್, ಸೋಮೇಶ್ವರ ಪುರಸಭಾ ಸಮುದಾಯ ಸಂಘಟಕರು ರೋಹಿನಾಥ್ ಸೇರ್ನಂಚ ಸೋಮೇಶ್ವರ ಪುರಸಭಾ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸೋಮೇಶ್ವರ ಪುರಸಭಾ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಸುರೇಖಾ ಸಭೆಸ್ದಾರಿಕೆ ಮಲ್ತೇರು, ವಿಶಾಲಾಕ್ಷಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಶುಕ್ರವಾರ ಬೈಯಾಗ 74ನೇ ದಿನಕ್ಕೆ ಸಂಧ್ಯಾ ಭಜನೆ ದುಂಬರಿದಂಡು. ಕೋಣಾಜೆ ಪೂರ್ಣಗಿರಿ ಶ್ರೀ ಮುಲಾರ ಗೋಪಾಲಕೃಷ್ಣ ಭಜನಾ ಮಂಡಳಿದಕಲು 74ನೇ ದಿನ ಶುಕ್ರವಾರ ಬೈಯದ ಸಂಧ್ಯಾ ಭಜನೆಯನ್ನು ಶ್ರೀ ಕ್ಷೇತ್ರಡ್ ನಡಪಾದ ಕುರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡಿ 74ನೇ ದಿನದ ಸಂಧ್ಯಾ ಭಜನೋತ್ಸವ ಶುಕ್ರವಾರ ನಡೆತಂಡು.
ರಮಾನಾಥ್ ಪೂಂಜಾ ಮಡ್ಯಾರ್, ದೀಕ್ಷಿತ್ ನಿಸರ್ಗ ಕುಂಪಲ, ಶ್ರೀಮತಿ ಪ್ರೇಮ ಬೊಕ್ಕ ವೆಂಕಪ್ಪ, ಶ್ರೀಮತಿ ಮೇಘನಾ ಬೊಕ್ಕ ಯಶ್ವಿನ್ ಕುಮಾರ್ ಪಿಲಿಕೂರ್, ಶ್ರೀಮತಿ ಚೈತ್ರ, ನಿತಿನ್, ಬೇಬಿ ನಮಿಷ್ಕಾ ಪಿಲಾರ್, ಕುಂಪಲ ಹನುಮಾನ್ ನಗರದ ಕೃತಿನ್, ಶ್ರೀಮತಿ ಸವಿತಾ ಬೊಕ್ಕ ರಾಜೇಶ್ ಗಟ್ಟಿ ಬಗಂಬಿಲ തുടർ ಬೆಳಗಾದು 74ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯಿರಿ. Thank you.
ಕೊನಾಜೆ ಪೂರ್ಣಗಿರಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿದ ಭಕ್ತ ವೃಂದದಕಲು 74ನೇ ದಿನದ ಸಂಧ್ಯಾ ಭಜನಾ ಸೇವೆನೆ ನಡಪಾದು ಕೊರಿಯರೆ. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೆ ಪೊಸಕೊರಲ್ದ ಇನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ತೋಂದು ಪ್ಲೇ ಪೊಸಕೊರಲ್ 24x7.